ರಾಮಂ ಲೋಕಾಭಿರಾಮಂ ರವಿಶಶಿನೇನಂ ಕೋಟಿ ಸೂರ್ಯ ಪ್ರಕಾಶಂ ದಿವ್ಯಂ ದಿವ್ಯಸ್ತ್ರಪಾಣಿಂ ಶರಮುಖ ಶರದಿಂ ಚಾರು ಕೋದಂಡಾತ್ತಂ ಕಾಲಂ ಕಾಲಾಗ್ನಿರುದ್ರಂ ರಿಪುಕುಲ ದಹನಂ ಭೀಮಂ ಭೀಮಟ್ಟಾಸಂ ಸಕಲ ಭಯಹರಂ ರಾಮಚಂದ್ರಂ ಭಜೇಹಂ ರಾಮಚಂದ್ರಂ ಭಜೇಹಂ. ಮಾಧವನೇ ಮಾನವನಾಗಿ ಅಯೋಧ್ಯೆಯಲ್ಲಿ ಹುಟ್ಟಿದ್ದಾನೆಂತೇಳಿ ಋಷಿಮುನಿಗಳು ಹೇಳಿದ್ದನ್ನೆಲ್ಲ ನಾವು ಕೇಳಿದ್ದೇವೆ. ಅಂತ ಪರಮ ಪವಿತ್ರವಾದಂಥ ಅಯೋಧ್ಯೆಯಲ್ಲಿ ಜನ್ಮ ತಾಳಬೇಕಾದ್ರೆ ಪೂರ್ವ ಜನ್ಮದ ಪುಣ್ಯದ ಫಲ ಬೇಕು ಅಂತೇಳಿ ಹಿರಿಯರು ಹೇಳಿದ ಮಾತು ನಮಗೆ ಈಗಲೂ ನೆನಪಾಗುತ್ತಾ ಇದೆ. ಶತ್ರುಘ್ನ ದೇವರ ಜೊತೆಯಲ್ಲಿ ಕುದುರೆಯ ಬೆಂಗಾವಲಿಗಾಗಿ ನಾವು ಬಂದವರು. ಕುದುರೆ ಮೇಯ್ತಾ ಮೇಯ್ತಾ ಮುಂದೆ ಹೋಗುತ್ತಾ ಉಂಟು. ರಾಮನಾಮ ಸ್ಮರಣೆಯಿಂದ ದೇಹದಲ್ಲಿ ಯಾವುದೇ ಆಯಾಸಗಳಿಲ್ಲ, ಯಾವುದೇ ಜಂಜಡಗಳಿಗೆ ಈ ಶರೀರ ಒಳಗಾಗುವುದಿಲ್ಲ. ಆದರೂ ನಡೆದು ನಡೆದು ಬಹಳಷ್ಟು ದಣಿದರಿಂದ ಕಣ್ಣುಗಳು ಯಾಕೋ ಮುಚ್ಚಿ ಹೋದವು. ಇದ್ದಕ್ಕಿದ್ದಾಗೆ ಕುದುರೆ ಕಾಣದಾಯಿತು. ಅರಸುತ್ತಾ ಅರಸುತ್ತಾ ಇಲ್ಲಿಯವರೆಗೆ ಒಂದೇ ಅಂದರೆ ಬೇರೆ ಬೇರೆ ಭಾಷೆಯನ್ನು ಒಂದು ಕಾಗದದಲ್ಲಿ ಬರೆದು ಅದನ್ನು ಸುಟ್ಟು ಬೂದಿ ಮಾಡಿ ಅರ್ಧ ಕುದುರೆಗೆ ಗುಡಿಸಿದ್ದೇನೆ, ಅರ್ಧ ನಾನು ಗುಡಿಸಿದ್ದೇನೆ. ಕುದುರೆ ಎಲ್ಲಾದರೂ ಆಪತ್ಕಾಲದಲ್ಲಿ ಸಿಕ್ಕಾಕಿಕೊಂಡಾಗ ಇಂಥ ಗೌಪ್ಯವಾದಂಥ ಭಾಷೆ ಕುದುರೆಗೆ ಮಾತ್ರ ಅರ್ಥ ಆಗುದು. ಉಕ್ಕರದಾಸಲೆ ಕಟ್ಟೆ ಬರ್ಕಸನೆ ಬರ್ಕಸನೆ ಕಲ್ಲುಗುಂಡಿ ಉಕ್ಕಟನಮ್ಮ ತರ್ಸಿಲಾಗಲು ಶಿವಾನಂದ ಮಾನಿ ಉಗ್ರಗೊಬ್ಬ ಮಾನಿ ಒಡೆ ಬಗ್ಗೆ ತಪ್ಪರಸನವ